ನೆರಿಯ, ಮುಂಡಾಜೆ, ಕನ್ಯಾಡಿ, ಕಳೆಂಜ ಮೊದಲಾದ ಗ್ರಾಮಗಳಲ್ಲಿ 11.5 ಕೋಟಿ ರು ವೆಚ್ಚದ ಕಿಂಡಿ ಅಣೆಕಟ್ಟುಗಳಿಗೆ ಶಿಲಾನ್ಯಾಸವನ್ನು ಶಾಸಕ ಹರೀಶ್ ಪೂಂಜಾ ನೆರವೇರಿಸಿದರು. 2.5 ಕೋಟಿ ಅನುದಾನದಲ್ಲಿ ಕಳೆಂಜ ಗ್ರಾಮದ ಕುಂಟ್ಯಾನ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸ, 1.5 ಕೋಟಿ ಅನುದಾನದಲ್ಲಿ ಕನ್ಯಾಡಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮತ್ತು ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ, 5 ಕೋಟಿ ಅನುದಾನದಲ್ಲಿ ಮುಂಡಾಜೆ ಗ್ರಾಮದ ಕಡಂಬಳ್ಳಿ ಕಿಂಡಿ ಅಣೆಕಟ್ಟು ನಿರ್ಮಾಣ ಮತ್ತು ಕಾಲುವೆ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ, 2.5 ಕೋಟಿ ಅನುದಾನದಲ್ಲಿ ನೆರಿಯ ಗ್ರಾಮದ ಪುಲ್ಲಾಜೆ ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ನಿರ್ಮಾಣ ಕಾಮಗಾರಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸದಸ್ಯರು, ತಾಲೂಕು ಪಂಚಾಯತ್ನ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.